ವರ್ಷನೂ ಬರ್ಬೇಕು ಅನ್ಸ್ಬಿಟ್ಟಿದೆ ಸರ್ ನಮ್ಗೆ. ವರ್ಷ ಬರ್ಬೇಕು ಅಂತ ಖುಷಿ ಇದೆ. Yes. ಈ ತರ ಸೇವೆ ಯಾರಿಗೆ ಸಿಗುತ್ತೆ ಸರ್? ಅದೃಷ್ಟ ಇತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಪ್ರಯುಕ್ತ ಕೊನೆಯ ದಿನವಾದ ಇವತ್ತು ಬಹಳ ಅದ್ಧೂರಿಯಾದಂತಹ ಮಹಾ ಅನ್ನದಾನ ಸೇವೆ ನಡೀಲಿಕ್ಕಿದೆ. ಇದೀಗ ನಾವು ಅನ್ನಪೂರ್ಣ ಛತ್ರದ ಹಿಂಭಾಗದ ಒಂದು ಗ್ರೌಂಡಿನ ಪಕ್ಕದಲ್ಲಿದ್ದೇವೆ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನ್ನಪೂರ್ಣ ಛತ್ರದ ಹಿಂಭಾಗದ ಗ್ರೌಂಡ್ ನಲ್ಲಿ ಇರುವಂತಹ ಒಂದು ವಿಶೇಷವಾದಂತಹ ದ್ವಾರ. ಇಲ್ಲಿಂದ ಒಳಗೆ ಹೋದ್ರೆ ನಿಮಗೆ ಅದ್ಧೂರಿಯಾದಂತಹ ಒಂದು ವಿಶೇಷ ಭೂರಿ ಭೋಜನ ಅಂತ ಹೇಳ್ಬೋದು. ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. 25ಕ್ಕೂ ಹೆಚ್ಚು ತಂಡಗಳಿಂದ ಇಲ್ಲಿ ಒಂದು ಭೋಜನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೇರೆ ಬೇರೆ ತಿಂಡಿ ತಿನಿಸುಗಳ ಜೊತೆಗೆ ಕಾಶ್ಮೀರದ ಆಪಲ್ ಕೂಡ ನಿಮಗೆ ಸವಿಯೋದಕ್ಕೆ ರೆಡಿ ಆಗಿದೆ. ಅದರ ಜೊತೆಗೆ ಒಳಭಾಗಕ್ಕೆ ಹೋಗ್ತಾ ಇದ್ದೇವೆ. ಬಹಳ ವಿಶೇಷ ಏನು ಅಂತಂದ್ರೆ ಈ ಬಾರಿಯ ಅನ್ನದಾನದಲ್ಲಿ ಭಜನೆ ಮತ್ತು ಸಂಕೀರ್ತನೆ ಎರಡೂ ಕೂಡ ಸೇರ್ಕೊಂಡಿದೆ. ಯಾಕೆ ಅಂತಂದ್ರೆ ಬಹಳಷ್ಟು ಜನ 25ನೇ ವರ್ಷದ ಮಹೋತ್ಸವದ ಸಂಭ್ರಮಾಚರಣೆಯನ್ನ ಒಂದು ಆಚರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಶೇಷವಾದಂತಹ ಭಜನೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇರುವಂತದ್ದು. ಇದೀಗ ತಾವು ನೋಡ್ತಾ ಇದ್ದೀರಿ ಭಜನೆ ಮತ್ತು ಅನ್ನ ಸಂತರ್ಪಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು. ಯಾಕಂತಂದ್ರೆ ಇಲ್ಲಿ ನೋಡಿ, ಒಂದು ಶ್ರೀ ಕ್ಷೇತ್ರ ಮಂಜೇಶ ಭಜನಾ ಭಕ್ತ ಕೋಟಿಯವರ 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ಸಂಭ್ರಮಾಚರಣೆಯ ಕಾರಣದಿಂದಾಗಿ ಭಜನೆಯ ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತಾ ಇರುವಂತದ್ದು. ಆ ಒಂದು ಭಜನೆಗೆ ಸೇರಿರುವಂತಹ ಪ್ರೇಕ್ಷಕ ವರ್ಗವನ್ನು ಕೂಡ ತಾವೀಗ ನೋಡ್ತಾ ಇರುವಂತದ್ದು. ಯಾವ ರೀತಿಯಾಗಿ ಇಲ್ಲಿ ತಯಾರಾಗಿದೆ ಅಂತ. ಇನ್ನೇನು ಕೆಲವು ಗಂಟೆಗಳಲ್ಲಿ ಇಲ್ಲಿ ಮಹಾ ಅನ್ನದಾನ ನಡೀಲಿಕ್ಕಿದೆ. ಆ ಮಹಾ ಅನ್ನದಾನದ ಸೇವೆ ಹೇಗ್ ನಡೀತಾ ಇದೆ ಅನ್ನುವಂಥದ್ದು ನಿಮ್ಗೆ ತೋರಿಸ್ತಾ ಇದೀವಿ. ಧರ್ಮಸ್ಥಳದಲ್ಲಿ ಮಹಾ ಅನ್ನದಾನ ಸೇವೆಗೆ ಯಾವ ರೀತಿಯಾಗಿ ತಯಾರಾಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದೀವಿ. ಇದೀಗ ನೀವು ನೋಡ್ತಾ ಇರುವಂತಹದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಪ್ರಸನ್ನ ಪಾಪಣ್ಣನವರ ಒಂದು ಗೆಳೆಯರ ಬಗ್ಗೆ ಕನ್ನಮಂಗಲ ಜಿಲ್ಲಾ ಪಂಚಾಯತ್ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದ್ದು. ಬನ್ನಿ ಒಳಗೆ ಹೋಗುವ. ಒಳಭಾಗದಲ್ಲಿ ಯಾವೆಲ್ಲ ರೀತಿಯಲ್ಲಿ ವ್ಯವಸ್ಥೆಗಳು ಇದಾವೆ ಅನ್ನುವಂತ ನಿಮಗೆ ತೋರಿಸ್ತಾ ಹೋಗ್ತೀವಿ. ಎಲ್ಲ ಇಲ್ಲಿಯ ತರಕಾರಿಗಳನ್ನೇ ಉಪಯೋಗಿಸಿಕೊಂಡು ಅಲಂಕಾರದ ವ್ಯವಸ್ಥೆಗಳನ್ನ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಈ ಒಂದು ಸ್ಟಾಲ್ ನಲ್ಲಿ ಏನಿರುತ್ತೆ ಅನ್ನುವಂತ ನಿಮಗೆ ತೋರಿಸ್ಬೇಕು. ನೋಡಿ, ಇಲ್ಲಿ ಎಲ್ಲರೂ ಕೂಡ ಹೀರೆಕಾಯಿಯ ಸಿಪ್ಪೆ ತೆಗಿತಾ ಇದ್ದಾರೆ. ಇಡೀ ಟೀಮ್ ಸೇರ್ಕೊಂಡು ಅವ್ರ ಹತ್ರ ಕೇಳ್ಬೇಕು. ಮೇಡಮ್, ಎಲ್ಲಿಂದ ಬಂದಿರಿ? ಬೆಂಗಳೂರು ಹತ್ರ ಕನ್ಮಂಗ್ಲ. ನಮ್ದು ಏನಿದೆ ಇವತ್ತು ನಿಮ್ಮ ಶಾಲಲ್ಲಿ? ನಮ್ ಶಾಲೆಯಲ್ಲಿ ಬಜ್ಜಿ, ಕಾಫಿ, ಟೀ ಎಲ್ಲ ಇದೆ. ಬಜ್ಜಿ, ಕಾಫಿ, ಟೀ ಯಾರಿಗಾದ್ರು ನಿತ್ಯ ಬಂದ್ರೆ ಇಮಿಡಿಯೇಟ್ಲಿ ಬಂದು ಬಜ್ಜಿ, ಕಾಫಿ, ಟೀ ಕುಡಿಬಹುದು. ಕುಡಿಬೋದು ಸರ್, ತಗೋಬಹುದು. ಎಷ್ಟು ಖುಷಿ ಇದೆ ಅಮ್ಮ? ತುಂಬಾ ಖುಷಿ ಇದೆ ಸರ್. ತುಂಬಾ ಖುಷಿ ಸರ್. ನಮ್ಗೆ ವರ್ಷನೂ ಬರ್ಬೇಕು ಅನ್ಸ್ಬಿಟ್ಟಿದೆ ಸರ್ ನಮ್ಗೆ. ವರ್ಷ ಬರ್ಬೇಕು ಅಂತ ಖುಷಿ ಇದೆ. Yes. ಈ ತರ ಸೇವೆ ಯಾರಿಗೆ ಸಿಗುತ್ತೆ ಸರ್? ಅದೃಷ್ಟ ಇತ್ತು. ಈ ತರ ಸೇವೆ ಯಾರಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ನೋಡಿ, ಎಲ್ಲರೂ ಕೂಡ ಇಲ್ಲಿ ಬಜ್ಜಿ ಮಾಡ್ಲಿಕ್ಕೆಲ್ಲ ರೆಡಿ ಆಗಿದ್ದಾರೆ. ಏನೇನ್ ಬಜ್ಜಿ ಇದೆ ಮೇಡಮ್? ಹೀರೆಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ, ಮೆಣಸಿನ ಬಜ್ಜಿ, ಮತ್ತೆ ಬೋಂಡಾ, ಪಕೋಡ, ಬೋಂಡಾ ಎಲ್ಲ ರೆಡಿ ಇದೆ. ಎಲ್ಲಾ ತರ ಬೋಂಡಾ. ಎಷ್ಟು ಜನಕ್ಕಾಗುತ್ತೆ? ಒಂದ 5 ಎಷ್ಟಪ್ಪ? 25,000 ಜನ ಸರ್. ಟೀ ಕಾಫಿ ಎಲ್ಲ ಇದೆ ಸರ್. 25,000 ಜನಕ್ಕೆ ಬಜ್ಜಿ, ಬೋಂಡ, ಟೀ ಕಾಫಿ. ಈ ಟೀಮ್ ಅನ್ನು ತೋರಿಸಿ ಲತೇಶ್. ನೋಡಿ ಹೇಗೆ ರೆಡಿ ಆಗ್ತಾ ಇದ್ದಾರೆ ಅನ್ನುವಂತ ನಿಮಗೆ ತೋರಿಸ್ತಾ ಇದೀವಿ. ಬಹಳ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಕಾರ್ಯಕ್ರಮವನ್ನ. ಅದರ ಜೊತೆಗೆ ನೀರಿನ ವ್ಯವಸ್ಥೆ, ಲತೇಶ್, ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಮಾಡ್ತಿದ್ದಾರೆ. ಒಂದಷ್ಟು ಸಂಪೂರ್ಣವಾದಂತಹ ಸೇವೆ, ಯಾವ ರೀತಿಯಾದಂತಹ ಸೇವೆಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಕೇಳಬೇಕು ಇವ್ರ ಹತ್ರ. ನಮಸ್ಕಾರ. ನಮ್ದು ಬೆಂಗಳೂರು ಮಹಾದೇವಪುರ ವಿಧಾನಸಭಾ ಕ್ಷೇತ್ರ ಕನ್ಮಂಗಲ ಗ್ರಾಮ ಪಂಚಾಯತಿಯಿಂದ ಎಲ್ಲ ಜಿಲ್ಲಾ ಪಂಚಾಯತಿಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಮುಖಂಡರುಗಳು ಸತತವಾಗಿ ಇದು 9ನೇ ವರ್ಷ ಈ ಒಂದು ಸೇವೆಯನ್ನ ಮಾಡ್ತಾ ಇದೀವಿ. ನಮ್ಮ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆ ಸ್ವಾಮೀಜಿಗಳು ಒಂದು ಆಶೀರ್ವಾದ ನಮ್ಗೆ ಕೊಟ್ಟಿದ್ದಾರೆ. ಈ ಒಂದು ಸೇವೆಯನ್ನ ನಾವು ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಒಟ್ಟು ನೀವು ಬಜ್ಜಿ, ಬೋಂಡಾ ಎಲ್ಲ ಮಾಡ್ತೀರಿ? ಎಷ್ಟು ಟೈಪ್ ಇದು? ಬೋಂಡಾ, ಬಜ್ಜಿ, ಪಕೋಡ, ಕಾಫಿ, ಟೀ ಮತ್ತೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದೀವಿ. ನಾವು ಸುಮಾರು 30,000ದಿಂದ ಒಂದು 50,000 ಜನದವರೆಗೂ ನಾವು ಈ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಸರ್, ಎಷ್ಟು ಲಕ್ಷದ ಲೆಕ್ಕಾಚಾರ ಸರ್? ಲಕ್ಷ ಅಂದ್ರೆ 50,000 ಜನ ಅಷ್ಟೇ. 50,000 ಜನಕ್ಕೆ ವ್ಯವಸ್ಥೆ ಮಾಡಿದೀವಿ ನಾವು. ಖರ್ಚು ಒಂದು 20-25 ಲಕ್ಷ ಖರ್ಚು ಬರ್ತಾ ಇದೆ. 25 ಲಕ್ಷ ಎಲ್ಲ ಸೇರ್ಕೊಂಡು? ಹೌದು, ಎಲ್ಲರೂ ಸೇರಿ ಮಾಡ್ತಾರೆ. ದಾನಿಗಳು ಸುಮಾರು ಇದಾರೆ. ಇದಕ್ಕೊಂದು 100-150 ಜನ ಇದಾರೆ. ಎಲ್ಲ ನಮ್ಮ ದಾನಿಗಳೆಲ್ಲ ಇದಾರೆ. ಎಲ್ಲ ಸ್ವಲ್ಪ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದಾರೆ. ಓಕೆ, ಧನ್ಯವಾದ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯನ್ನು ಆಚರಿಸುತ್ತಿರುವಂತಹ ಮಂಜೇಶ ಭಕ್ತ ಕೋಟಿ, ದೇವನಹಳ್ಳಿ, ವಿಜಯಪುರ. ಏನೆಲ್ಲ ಇದೆ? ಜಿಲೇಬಿ, ಲಾಡು, ರಾಗಿ ಮುದ್ದೆ, ಇದಕ್ಕಿಂತಲಿ ಸಾರು, ಕಾಳು ಸಾರು, ರೈಸ್ ಬಾತ್, ಕಡಲೆಪಲ್ಯ, ಅನ್ನ ಸಾಂಬಾರ್, ಬಾಳೆಹಣ್ಣು ಎಲ್ಲವಿದೆ. ಒಂದು ದೊಡ್ಡ ತಂಡ, ಬಹಳಷ್ಟು ದೊಡ್ಡ ತಂಡವಾಗಿ ಇಲ್ಲಿ ಬಂದು ಇಲ್ಲೊಂದಷ್ಟು ವಿಶೇಷವಾಗಿ
ಅಡಿಗೆಯ ತಯಾರಿಯಲ್ಲಿ ತೊಡಗಿದೆ. ಲತೇಶ್ ಬನ್ನಿ. ಎಸ್ ನೋಡಿ, ಅಡಿಗೆಯ ತಯಾರಿಯಲ್ಲಿ ತೊಡಗಿದೆ. ಅಡಿಗೆಯ ತಯಾರಿಯಲ್ಲಿ ಹೇಗೆ ತೊಡಗಿಕೊಂಡಿದೆ ಅನ್ನುವಂತ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ 25ನೇ ವರ್ಷದ ಸೇವೆ ಅನ್ನುವಂತ ಖುಷಿಯಲ್ಲಿದ್ದಾರೆ ಎಲ್ಲರೂ ಕೂಡ. ಒಳಭಾಗಕ್ಕೆ ಹೋಗುವ ನೋಡಿ, 25ನೇ ವರ್ಷದ ಸೇವೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಯಾವ ರೀತಿಯಾಗಿ ತೊಡಗಿಕೊಂಡಿದ್ದಾರೆ ಅನ್ನುವಂತ ನಿಮಗೆ ತೋರಿಸ್ತಾ ಇದ್ವಿ. ತರಕಾರಿ ಕಟ್ ಮಾಡುವಂಥದ್ದು ಇರ್ಬೋದು. ಆನಂತರ ಒಳಭಾಗದಲ್ಲಿ ಏನೆಲ್ಲ ಇದೆ ನೋಡಿ, ಜಿಲೇಬಿ ಆಗ್ತಾ ಇದೆ. ಜಿಲೇಬಿ ಕೆಲವೇ ಕ್ಷಣಗಳಲ್ಲಿ ಮಲ್ಲಿಗೆ ಇಡ್ಲಿ ಕೂಡ ಮಾಡ್ತೀವಿ ಈಗಲೇ, ಕೆಲವೇ ಕ್ಷಣಗಳಲ್ಲಿ. ಮಲ್ಲಿಗೆ ಇಡ್ಲಿ, ಜಿಲೇಬಿ, ಬೇರೆ ಏನಿರ್ತದೆ ಸರ್? ಕಾಲ್ ಸಾರು ಮುದ್ದೆ ಸರ್. ನಮ್ಮ ಕಾಲ್ ಸಾರು, ಮುದ್ದೆ ಸಾರು, ಲಾಡು, ಜಿಲೇಬಿ ನಮ್ ಕಡೆ ಸ್ಪೆಷಲ್ ಅಲ್ಲ ಸರ್ ಅದು. ಕಾಲ್ ಸಾರು ಮುದ್ದೆ, ಮುದ್ದೆ, ಅನ್ನ, ಮೈಸೂರು ಸಾಂಬಾರು, ಸಾಂಬಾರ್ ಎಲ್ಲವೂ ಕೂಡ ಇದೆ. ಜಿಲೇಬಿ ಆಗ್ತಾ ಇದೆ. ಬನ್ನಿ ಲತೇಶ್, ಮುಂದೆ ಹೋಗುವ. ನೋಡಿ ಎಸ್ ನೋಡಿ ಯಾವ ರೀತಿ ಜಿಲೇಬಿ ಆಗ್ತಾ ಇದೆ ಅಂತ ನೀವು ನೋಡ್ತಾ ಇದ್ರಿ. ಅದ್ರ ಜೊತೆಗೆ ಇಲ್ಲಿ ಬನ್ನಿ ಲತೇಶ್, ನೋಡಿ ಅಲ್ಲಿ ರೈಸ್ ಬಾತ್ ಅಲ್ವಾ ಅದು? ರೈಸ್ ಬಾತ್ ತೋರಿಸಿ ಬಿಟ್ಟ, ರೈಸ್ ಬಾತ್ ತೋರ್ಸಮ್ಮ. ನೋಡಿ ಅಲ್ಲಿ ರೈಸ್ ಬಾತ್ ಆಗ್ತಾ ಇದೆ ನೋಡಿ. ಅದ್ರ ಜೊತೆಗೆ ಇಲ್ಲೇನಾಗ್ತಾ ಇದೆ ಸರ್? ಕಾಳ್ ಸಾರ್ ತೋರಿಸಿ. ಕಾಳ್ ಸಾರ್ ನೋಡಿ, ಕಾಳ್ ಸಾರ್ ಮುದ್ದೆಗೆ ಕಾಳ್ ಸಾರ್ ಇದ್ರೆ ಮುಗೀತು. ಕಾಳ್ ಸಾರ್ ಮುದ್ದೆ ನೋಡಿ ಹೇಗೆ. ಕಾಳು ತೋರಿಸಿ ಸರ್ ಸ್ವಲ್ಪ. ಎಸ್ ಲತೇಶ್, ತೆಗಿರಿ ಕಾಳು. ಎಸ್ ನೋಡಿ ಲೆಕ್ಕ ಎಷ್ಟು ಚಂದ ಕಾಳು. ಕಾಳ್ ಸಾರ್ ಮುದ್ದೆ ಟೇಸ್ಟಿ ಅಲ್ಲ? ಸೂಪರ್ ಟೇಸ್ಟಿ ಕಾಳ್ ಸಾರ್ ಮುದ್ದೆ. ಆಮೇಲೆ ಏನಿದೆ? ಇದೆಂತ ಆಗ್ತದೆ? ರೈಸ್. ಅದು ಅದೇನು ಕಾಲ್ ಸಾರೆ ನಮ್ದು 6,500 ಜನ. ಅರ್ಥ ಆಯ್ತು ಸ್ವಾಮಿ. ನಾವು 25ನೇ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮಂಜೇಶ್ ಭಜನಾ ಭಕ್ತ ಕೋಟೆ ಅಂತ ಅವ್ರು ನಡೆಸ್ಕೊಡ್ತಾ ಇದ್ದಾರೆ. ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈಗ ಏನೆಲ್ಲ ಇರುತ್ತೆ ನಿಮ್ಮ ಶಾಲೆಯಲ್ಲಿ? ಕಾಳು ಸಾರು, ಮುದ್ದೆ, ವೈಟ್ ರೈಸ್, ಇದ್ಕನ್ ಬೇಳೆ ಸಾರು, ಬಾಳೆಹಣ್ಣು, ಜಿಲೇಬಿ, ಲಾಡು ಇಷ್ಟು ಸಿಗುತ್ತೆ. ಸಾರ್ವಜನಿಕರ ಬಾಳೆಹಣ್ಣು ಸಾರ್ವಜನಿಕರಿಗೆ ಸೇವೆ ಮಾಡಕ ಬಂದಿದ್ದೀವಿ. ಎಷ್ಟು ಲಕ್ಷ ಖರ್ಚು ಮಾಡ್ತಾ ಇದ್ದೀರಿ ಸರ್? ಒಂದು 15 ಲಕ್ಷ ಆಗ್ತದೆ. 15 ಲಕ್ಷ ಖರ್ಚು? ಹೌದೌದೌದು ಹೌದು. ಒಂದೇ ಇದ್ರೊಳಗನೆ 15 ಲಕ್ಷ. 6,500. ಎಷ್ಟು ಖುಷಿ ಇದೆ ಸರ್? 25 ವರ್ಷದಿಂದ ಮಾಡ್ತಾ ಇದ್ದೀರಿ? ಹೌದು ಸರ್, 25ನೇ ವರ್ಷ ಕಾರ್ಯಕ್ರಮ ಅದ್ದೂರಿಗೆ ಪೂಜ್ಯರನ್ನು ಕರೆಸಿ ಇಲ್ಲಿ ಸನ್ಮಾನ ಸಮಾರಂಭ ಮಾಡ್ಕೊಂಡಿದ್ವಿ. ಎಲ್ಲ ಮುಗೀತು. ನೀವು ಆವಾಗ ಬಂದಿದ್ರೆ ಚೆನ್ನಾಗಿರೋದು. ಚಿಕ್ಕಮಗಳೂರಿನ ಕೊಪ್ಪದ ತಂಡ ನೋಡಿ, ಇಲ್ಲಿ ದೋಸೆ, ಇಡ್ಲಿ, ಲಾಡ್ ಅಂತ ನೋಡಿ ಹೇಗೆ ರೆಡಿ ಆಗಿದ್ದಾರೆ ಅನ್ನೋ ಅಂತ ನಿಮಗೆ ತೋರಿಸ್ತಾ ಇದೀವಿ. ಬನ್ನಿ ಒಳಗೆ ಹೋಗುವ. ಅದಕ್ಕೆ ಒಂದು ವಿಶೇಷವಾದಂತ ಅಲಂಕಾರ, ಜೊತೆಗೆ ಕಾವಂತರು ಮತ್ತು ಮಾತೃಶ್ರೀ ಹೇಮಾವತಿಯವರ ಒಂದು ಭಾವಚಿತ್ರ, ಜೊತೆಗೆ ಒಳಭಾಗದಲ್ಲಿ ಯಾವ ರೀತಿಯಾಗಿ ತಯಾರಿ ಆಗ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದೀವಿ. ಬಹಳ ಅದ್ದೂರಿಯಾಗಿ ಇಲ್ಲೆಲ್ಲ ತಯಾರಿಗಳು ನಡೀತಾ ಇದೆ. ಇದು ಕೊಪ್ಪದ ತಂಡ ನೋಡಿ, ಎಲ್ಲ ಇಡ್ಲಿಗೆ ರೆಡಿ ಆಗ್ತಾ ಇದೆ. ಈಗಾಗಲೇ ಒಂದಷ್ಟು ಇಡ್ಲಿ ಆಗಿದೆ. ಸರ್ ನಮಸ್ತೆ. ಎಷ್ಟು ಜನರ ಟೀಮ್ ಸರ್? ಬನ್ನಿ ಇಲ್ಲಿ. ಎಷ್ಟು ಜನರ ಟೀಮು? ನಮ್ದು ಒಂದು 60 ಜನ. 60 ಜನ. ಎಷ್ಟು ಇಡ್ಲಿ? 10,000. 10,000 ಇಡ್ಲಿ. ಎಷ್ಟು ಖರ್ಚು ಸರ್? ಖರ್ಚು ಅವ್ರವ್ರು. ಎಸ್ ಸರ್, ಬನ್ನಿ ಇಲ್ಲಿ ಇದ್ದಾರೆ. ಸರ್ ಎಷ್ಟು ಜನಕ್ಕೆ? ನಾವು 13,000 ಜನಕ್ಕೆ ಮಾಡಿದೀವಿ. 13,000 ಜನ. ಹೌದು. ಓಕೆ, ಎಷ್ಟು ಖರ್ಚು ಸರ್ ಅಂದಾಜು? 6 ಲಕ್ಷ ಖರ್ಚು ಬರುತ್ತೆ. 6 ಲಕ್ಷ. ಹೌದು. ಏನೆಲ್ಲ? ದೋಸೆ ಮಾಡ್ತೀವಿ, ಮಸಾಲೆ ದೋಸೆ, ಇಡ್ಲಿ, ಚಟ್ನಿ, ಸಾಂಬಾರು, ಲಾಡು. ಹೌದು, 13,000 ಜನಕ್ಕೆ. ಒಟ್ಟು 80 ಜನ ಇದೀವಿ ನಾವು. 80 ಜನ ಸರ್. ಹೌದು. ಎಷ್ಟನೇ ವರ್ಷ ಸರ್? ನಮ್ದು 13ನೇ ವರ್ಷ. 13ನೇ ವರ್ಷ. ಹೌದು. ಖುಷಿ ಇದೆ. ಹೌದು, ಖುಷಿ ಇದೆ. ಸಂಭ್ರಮ. ಹೌದೌದು. ಒಪ್ಪದ ಟೀಮ್. ಹೌದೌದು. ಓಕೆ ಸರ್, ಥ್ಯಾಂಕ್ ಯು. ಶ್ರೀ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗದಲ್ಲಿ ನೋಡಿ, ಒಳಭಾಗಕ್ಕೆ ಹೋಗುವ. ಏನೆಲ್ಲ ಇದೆ ಅಂತ ಗೊತ್ತಾಗ್ತದೆ. ಹೊಸಕೋಟೆಯ ಸೇವಾ ಬಳಗದ ತಂಡ ಇದೆ ಒಳಕ್ಕೆ ನೋಡಿ. ಇಡೀ ಟೀಮ್, ಹೊಸಕೋಟೆ ಸೇವಾ ಬಳಗದ ಇಡೀ ಟೀಮ್ ಇದೆ. ಯಾವ ರೀತಿಯಾಗಿ ರೆಡಿ ಆಗಿದ್ದಾರೆ ಅನ್ನೋದನ್ನ ತೋರಿಸಿ. ಇಡೀ ಟೀಮ್ ಹೊಸಕೋಟೆ ಸೇವಾ ಬಳಗದ್ದು ಇಲ್ಲಿ ಎಲ್ಲರೂ ಕೂಡ ಜೊತೆಗಿದ್ದಾರೆ. ಸರ್ ಏನೇನಿರುತ್ತೆ? ರಾಗಿ ಮುದ್ದೆ, ಕಾಳು ಸಾರು, ಅವರೇ ಕಾಳು ಸಾರು, ರಾಗಿ ಮುದ್ದೆ. ಅಲ್ಲಿ ನೋಡಿ, ಇದು ಕಾಳು ಸಾರು ಇದೆ. ಇಲ್ಲಿ ಅವರೇ ಕಾಳು ಸಾರು ಅಂತೆ ವಿಶೇಷ.
ಯಾವ್ದು ಸರ್ ಹೊಸಕೋಟೆ ಟೀಮ್ ಎಷ್ಟು ಜನ ಸೇರ್ಕೊಂಡು ಶ್ರೀ ಮಾಡ್ತಾರೆ? ಧರ್ಮಸ್ಥಳ ಮಂಜುನಾಥ ಸೇವಾ ಬಳಗದವರು ಹೊಸಕೋಟೆ. ಹಾ. ನಾವು 200 ಜನ ಸ್ವಯಂ ಸೇವಕರಿದ್ದೇವೆ. ಎಷ್ಟು ರಾಗಿ ಮುದ್ದೆ ಇದೆ? 15,000 ಜನಕ್ಕೆ ಊಟದ ವ್ಯವಸ್ಥೆ ಇದೆ. 15,000. 15,000 ಜನ. ಅವರೇಕಾಳು ಸಾರು ಎರಡೇ item. ಎರಡು ಐಟಮ್ ಬೇಕಾದಷ್ಟು ರಾಗಿ ಮುದ್ದೆ. ಹೌದು. ಎಲ್ಲರೂ ಬನ್ನಿ, ರಾಗಿ ಮುದ್ದೆ ತಿನ್ನೋರು ಎಲ್ಲರೂ ಕೂಡ ಇಲ್ಲಿ ಬರ್ಬೋದು ಹೊಸಕೋಟೆ ಸ್ಟಾಲ್ಗೆ. ಬನ್ನಿ, ಹೇಗೆ ರೆಡಿ ಆಗ್ತಾ ಇದೆ ಅಂತ ತೋರಿಸ್ತೀವಿ. ಬಹಳ ವಿಶೇಷವಾಗಿ ಎಲ್ಲ ರೆಡಿ ಮಾಡ್ತಾ ಇದಾರೆ. ಸರ್, ಅವರೇಕಾಳು ಸಾರಾ ತೋರಿಸಿ ಸರ್ ಸ್ವಲ್ಪ. ಎಸ್, ನೋಡಿ ಅವರೇಕಾಳು ಸಾರು ಹೇಗಾಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದೀವಿ. ನೋಡಿ, ಅವರೇಕಾಳು ಸಾರು ಸೂಪರ್ ಆಗಿ ಆಗ್ತಾ ಇದೆ. ಈ ಒಂದು ಪಾತ್ರೆ 4,000 ಜನಕ್ಕೆ ಆಗುತ್ತೆ. ಒಂದು ಪಾತ್ರೆ ಈ ಪಾತ್ರೆ 4,000 ಜನಕ್ಕೆ ಆಗುತ್ತೆ. ಇದು 4 ಪಾತ್ರೆ ರೆಡಿ ಆಗ್ತಾ ಇದೆ. 16,000 ಜನಕ್ಕೆ ಊಟದ ವ್ಯವಸ್ಥೆ ಇದೆ. 14,000 ಜನಕ್ಕೆ ಈಗ ಮುದ್ದೆ ರೆಡಿ ಮಾಡ್ತಾ ಇದೀವಿ. ಸ್ಟಾರ್ಟ್ ಮಾಡ್ಬೇಕಿನ್ನು. ಸ್ಟಾರ್ಟ್ ಮಾಡ್ತೀವಿ. ಮುದ್ದೆ ಆಗಿದೆ. ಬೇಳೆ ರೆಡಿ ಇದೆ. ಅದಿಲ್ಲ, ಅದು ಇಲ್ಲಿ ಒಳಗಡೆ ಇರೋದು. ಒಳಗಡೆ ನೋಡಿ, ಹೆಸರು ಬೇಳೆ ಪಾಯಸ ಇದೆ. ಹೆಸರು ಬೇಳೆ ಪಾಯಸ ನೋಡಿ ರೆಡಿ ಇದೆ. ಲತೇಶ್ ನೋಡಿ ತೋರಿಸಿ ಅಲ್ಲ. ನೋಡಿ, ಎರಡು ಹಂಡೆಯಲ್ಲಿ ಎಲ್ಲ ರೆಡಿ ಮಾಡ್ತಾ ಇದಾರೆ. ನೋಡಿ, ಪಾಯಸ, ಹೆಸರು ಬೇಳೆ ಪಾಯಸ. ಹೆಸರು ಬೇಳೆ ಪಾಯಸ. ಇಲ್ಲಿ ರಾಗಿ ಮುದ್ದೆ ಇದೆ, ನಂತರ ಅವರೇಕಾಳು ಸಾರು ಇದೆ, ನಂತರ ಹೆಸರು ಬೇಳೆ ಪಾಯಸ ಎಲ್ಲ ರೆಡಿ ಆಗ್ತಾ ಇದೆ. ಸರ್, ಒಂದು ಅಂದಾಜು ಎಷ್ಟು ಖರ್ಚು ಸರ್? 5 ಲಕ್ಷ ರೂಪಾಯಿ. 5 ಲಕ್ಷ ರೂಪಾಯಿ. ಕೃಷ್ಣನಾಥ ಸೇವಾ ಸಮಿತಿ ಹಿತೈಷಿ ವರ್ತಕರ ಬಳಗ ಟ್ರಸ್ಟ್ ಈ ತಂಡ ನೋಡಿ, ಈ ತಂಡ ಈಗ ರೆಡಿ ಆಗ್ತಾ ಇದೆ. ಏನ್ ಹೇಗೆ ರೆಡಿ ಆಗ್ತಾ ಇದೆ ಅನ್ನುವಂಥದ್ದು ತೋರಿಸ್ತಾ ಇದೀವಿ. ನಾವು ನಿಮ್ಗೆ ತೋರಿಸ್ತಿದೀವಿ ನೋಡಿ ಹೇಗೆ ರೆಡಿ ಆಗ್ತಾ ಇದೆ ಅಂತ. ಬನ್ನಿ, ಒಳಗೆ ಹೋಗುವ. ಎಸ್, ಇದೀಗ ಹಿತೈಶ್ರೀ ಗೆಳೆಯರ ಬಳಗ ಒಳಭಾಗದಲ್ಲಿ ಎಲ್ಲ ಅವರೇಕಾಳಲ್ಲ, ಇದು ಅವರೇಕಾಳು ರೆಡಿ ಮಾಡ್ತಾ ಇದ್ದಾರೆ. ಏನಕ್ಕೆ ಇದು? ಸಾಂಬಾರ್ಕೆ ಏನ್ ಸಾಂಬಾರು? ಅವರೇಕಾಳು ಸಾರು. ಅವರೇಕಾಳು ಸಾರು. ಹಾ ಏನ್ ರುಚಿಯಾ? ಹಾ ಎಷ್ಟ್ ಜನ ಸೇರಿರಿ? ಎಷ್ಟ್ ಜನ ಗೊತ್ತಿಲ್ಲ. ಮುದ್ದೆ ತಿನ್ನಕ ನೋಡಿ, ಮುದ್ದೆ ತಿನ್ನೋರು ಇಲ್ಲಿ ಕೂಡ ಬರ್ಬೋದು. ಎಸ್, ಇದೆಯಾ ಸರ್? ಬಾಂಬೆ ಸಾಗು ಯಾವ್ದಕ್ಕೆ? ಇಡ್ಲಿ ಮತ್ತೆ ಬಾಂಬೆ ಸಾಗು ಇದೆಯಾ? ಇಡ್ಲಿಗೆ ಬಾಂಬೆ ಸಾಗು. ಎಸ್, ನೋಡಿ, ಇವ್ರದ್ದೊಂದು ಸೇವೆಯ ಜೊತೆಗೆ ಭಜನೆಯ ಸೇವೆಯು ಕೂಡ ಇದೆ. ನೋಡಿ, ಎಲ್ಲ ಭಜನೆ ತಂಡ. ಎಲ್ಲಿಯದ್ದು? ಹೊರ್ತೂರು ಭಜನೆ ತಂಡ. ಒಂದು ಹಾಡಾಡಿ ಸರ್. ಎಸ್, ಒಂದ್ ಕಡೆ ಭಜನೆ, ಮತ್ತೊಂದು ಕಡೆ ಒಳಭಾಗದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೀವು ತೋರಿಸ್ಬೇಕು. Yes, ಇಡ್ಲಿ ಬೇಯ್ತಾ ಇದೆ ನೋಡಿ. ಇಡ್ಲಿ ಎಲ್ಲ ಕಡೆ ಬೇಯ್ತಾ ಇದೆ. ಇಡ್ಲಿ ಬೇಯ್ತಾ ಇದೆ ನೋಡಿ. Yes, ಇಡ್ಲಿ ಬೇಯ್ತಾ ಇದೆ. ಮತ್ತೊಂದು ಕಡೆಗೆ ನೋಡಿ, ಇಡ್ಲಿ ಬೇಯ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಮುದ್ದೆ ರೆಡಿ ಮಾಡ್ತಾ ಇದಾರೆ. ಮುದ್ದೆ ರೆಡಿ ಆಯ್ತಾ? ಮುದ್ದೆ ರೆಡಿ ಆಗ್ತಾ ಇದೆ ನೋಡಿ. ಮುದ್ದೆ ರೆಡಿ ಆಗ್ತದೆ. ಇಡ್ಲಿ ರೆಡಿ ಆಗ್ತದೆ. ಇಡ್ಲಿ ಎಷ್ಟು ಬೇಯಿಸ್ತಾ ಇದ್ರಿ? ಎಷ್ಟರಲ್ಲಿ? 10,000 ಜನಕ್ಕೆ 10,000 ಇಡ್ಲಿ ಮಾಡ್ತಾ ಇದ್ದೀವಿ. 10,000 ಇಡ್ಲಿ. 10,000 ಇಡ್ಲಿ ಇದೆ. ಏನೆಲ್ಲ ಇದೆ? ಇಡ್ಲಿ, ಮುದ್ದೆ, ಕಾವಿಗೆ, ಬಾಂಬೆ ಸಾಗು, ಚಟ್ನಿ, ವಾಂಗಿಬಾತ್, ಕೇಸರಿ ಕೇಸರಿ ಬಾತು ನೋಡಿ ಹೇಗೆಲ್ಲ ರೆಡಿ ಆಗಿದೆ ಅಂತ. ಇದು ಹಿತೈಷಿ ಗೆಳೆಯರ ಬಳಗ. ಬೆಂಗಳೂರು ಯಾವ ಊರು? ಬೆಂಗಳೂರಲ್ಲಿ ಬೆಂಗಳೂರು ಹೆಸರು? ಟೀಮ್ ಹೆಸರು? ನಮ್ಮ ಹೆಸರ ಟೀಮ್ ಇದೆ ಹೆಸರು? ಮುರಳಿ ಅಂತ. ಮುರಳಿ. ಎಸ್, ನೋಡಿ, ಬೆಂಗಳೂರು ತಂಡ ಒಂದು ಹೇಗೆ ರೆಡಿ ಆಗಿದೆ ಅನ್ನೋದು ನೀವು ತೋರಿಸ್ತಾ ಇದೀವಿ. ಏನೆಲ್ಲ ಇಲ್ಲಿ ಹೇಗೆ ರೆಡಿ ಆಗ್ತಾ ಇದೆ ಅನ್ನೋದು. ಮಂಜು ಮುರಳಿ. ಏನೆಲ್ಲ ಇರ್ತದೆ ಸರ್ ಇವತ್ತು? ಇವತ್ತು ಜಿಲೇಬಿ, ಒಂದು ಬಾತು, ಸಬ್ಬಕ್ಕಿ ಇಡ್ಲಿ, ಮೊಸರನ್ನ, ಬಾಂಬೆ ಸಾಗು, ಚಟ್ನಿ. ಚಟ್ನಿ ನೋಡುವ ಒಳಗೆ ತಯಾರಿ ಹೇಗಾಗ್ತದೆ ತೋರಿಸ್ತಾ ಇದೀವಿ ನೋಡಿ. ಇದೆಲ್ಲ ಬಾಳೆಕಾಯಿ, ಬದನೆ ಎಲ್ಲವನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದಾರೆ. ಒಳಭಾಗದಲ್ಲಿ ನೋಡಿ ಎಲ್ಲ ರೆಡಿ ಆಗ್ತಾ ಇದೆ ಸಂಜೆಯ ಒಂದು ಭೋಜನಕ್ಕೆ. ಮೊಸರನ್ನ ಯಾವ ರೀತಿಯಾಗಿ ಮಾಡಿಟ್ಟಿದ್ದಾರೆ ಅನ್ನುವಂಥದ್ದು ತೋರಿಸ್ತಾ ಇದೀವಿ ನಿಮಗೆ. ಮೊಸರನ್ನ ಎಲ್ಲರಿಗೂ ಮೊಸರನ್ನ ವ್ಯವಸ್ಥೆ ಇದೆ. ಮತ್ತೆ
ಪ್ಲೇಟ್ ಕೂಡ ಇವರೇ ತಂದಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಬಂದು ಆ, ಆ, ಇಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಕಟ್ ಮಾಡ್ಲಿ ಸಾಂಬಾರಿಗೆ ಯಾವ ರೀತಿ ಕಟ್ ಮಾಡ್ಕೊಂಡು ಇಟ್ಟಿದ್ದಾರೆ ಅನ್ನೋದು ತೋರಿಸ್ತಾ ಇದೀವಿ. ಎಸ್, ವಿಶೇಷವಾಗಿ ಎಲ್ಲ ರೆಡಿ ಆಗ್ತದೆ. ಜಿಲೇಬಿ ನೋಡಿ ಇಲ್ಲಿ. ಎಸ್, ಜಿಲೇಬಿ. ಅದೆಂತಕ್ಕೆ ಇದು ಮೊಸರನ್ನಕ್ಕೆ ದಾಳಿಂಬೆ ನೋಡಿ, ದಾಳಿಂಬೆ ಮೊಸರನ್ನಕ್ಕೆ ಹಾಕ್ಲಿಕ್ಕೆ. ಜಿಲೇಬಿ ಬೇಯ್ತಾ ಇದ್ದಾರೆ, ಜಿಲೇಬಿ ಬೇಯಿಸ್ತಾ ಇದಾರೆ. ಬನ್ನಿ ಒಳಗೆ ಹೋಗುವ. ನೋಡಿ ಜಿಲೇಬಿ ಎಲ್ಲ ಬೇಯಿಸ್ತಾ ಇದ್ದಾರೆ. ಜಿಲೇಬಿ, ವಾವ್, ಜಿಲೇಬಿ ಆಗಿದೆ ನೋಡಿ, ಎಲ್ಲ ಜಿಲೇಬಿ ಆಗಿದೆ, ಆಗ್ತಾ ಇದೆ ಜಿಲೇಬಿ. ಫುಲ್ ಬಿಸಿ ಇದ್ದಾರೆ ಎಲ್ಲರೂ. ಏನ್ ಸರ್ ಇದು? ದೋಸೆ, ಮಸಾಲೆ ದೋಸೆ ಹಿಟ್ ರೆಡಿ ಆಗ್ತಾ ಇದೆ ನೋಡಿ. ಮಸಾಲೆ ದೋಸೆ ಹಿಟ್ ರೆಡಿ ಆಗ್ತಾ ಇದೆ ನೋಡಿ. ಅಲ್ಲಿ ಜಿಲೇಬಿ, ಬಿಸಿ ಜಿಲೇಬಿ. ತರಕಾರಿಯನ್ನ ಹೇಗೆ ಕಟ್ ಮಾಡಿ ಇಟ್ಟಿದ್ದಾರೆ ಅಂತ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಇದೆಲ್ಲ ತರಕಾರಿ ಕಟ್ ಮಾಡಿದ್ದಾರೆ ಸಾಂಬಾರಿಗೆ. ಅದ್ರ ಜೊತೆಗೆ ರೈಸ್ ಆಗ್ತಾ ಇದೆ ನೋಡಿ. ರೈಸ್ ರೆಡಿ ಆಗ್ತಾ ಇದೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ರೈಸ್ ರೆಡಿ ಮಾಡ್ತಾ ಇದ್ದಾರೆ. ಹೇಗೆ ಆಗ್ತಾ ಇದೆ ಅನ್ನೋದು ನಿಮ್ಗೆ ತೋರಿಸ್ತಾ ಇದೀವಿ. ಬಹಳಷ್ಟು ವಿಶೇಷವಾಗಿ ರೆಡಿ ಆಗ್ತಾ ಇದ್ದಾರೆ ಬೆಂಗಳೂರಿನ ಮಂಜು ಮುರಳಿ ಟೀಮ್ ನೋಡಿ. ಸಾಂಬಾರ್, ಬಿಸಿ ಬಿಸಿ ಸಾಂಬಾರ್ ರೆಡಿ. ಬಿಸಿ ಬಿಸಿ ಸಾಂಬಾರ್. ನೋಡಿ ಅಲ್ಲಿ ದೊಡ್ಡ ಇದೇನು ಸಾಗು, ಬಾಂಬೆ ಸಾಗು ನೋಡಿ. ರುಚಿಯಾದಂತ ಬಾಂಬೆ ಸಾಗು ನೋಡಿ. ಬಾಂಬೆ ಸಾಗು, ರುಚಿ ಬಾಂಬೆ ಸಾಗು ಹೇಗೆ ರೆಡಿ ಆಗ್ತಾ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ರುಚಿಯಾದಂತ ಬಾಂಬೆ ಸಾಗು ಎಲ್ಲ ರೆಡಿ ಆಗ್ತಾ ಇದೆ. ಬಿಸಿ ರುಚಿ. ಸಂಜೆ ಏನಿರುತ್ತೆ ಸರ್ ಇಲ್ಲಿ? ಇಡ್ಲಿ ಇರುತ್ತೆ, ದೋಸೆ, ಚಿತ್ರಾನ್ನ, ಆಲೂಗಡ್ಡೆ ಬೋಂಡ, ಇದಕ್ಕಿನ ಬೇಳೆ ಸಾಂಬಾರು ರೆಡಿ ಆಗ್ತಾ ಇದೆಯಾ? ರೆಡಿ ಆಗ್ತಾ ಇದೆ. ರೆಡಿ ಆಗ್ತಾ ಇದೆ. ಓಕೆ, ಸೇವಾಮೂರ್ತಿ ನಗರದವ್ರದ್ದು ಸ್ಟಾಲ್ ನೋಡಿ. ಈ ಸ್ಟಾಲ್ ನಲ್ಲಿ ಏನಿದೆ ಅಂತ ನಾವು ತೋರಿಸ್ತಿದೀವಿ. ರುಮಾಲಿ ರೋಟಿ. ಎಸ್, ರುಮಾಲಿ ರೋಟಿನಾ? ಯಾರು ಅಧ್ಯಕ್ಷರು? ಕರೀರಿ. ಎಸ್, ರುಮಾಲಿ ರೋಟಿ ಆರ್ಸಿ ರುಮಾಲಿ ರೋಟಿ ಆರ್ಸಿ ನೋಡು. ಯಾರು ಆರ್ಸರು ನೋಡಿ ಹೆಂಗೆ ರುಮಾಲಿ ರೋಟಿ ರೆಡಿ ಮಾಡ್ತಾವ್ರೆ. ರುಮಾಲಿ ರೋಟಿ ನೋಡಿ ಅಲ್ಲಿ ಸೂಪರ್ ಆಗಿ ರೋಟಿ ರೆಡಿ ಮಾಡ್ತಾ ಇದಾರೆ. ಒಂದಲ್ಲ ಎರಡಲ್ಲ, ಎಷ್ಟು ಸರ್? ಎಷ್ಟು ಜನರಿಗೆ ಸರ್? 2000 ಜನಕ್ಕೆ 500 kg ರುಮಾಲ್ ರೋಟಿ, ಒಂದು 40 ಬ್ಯಾಗ್ ರೈಸು, 40 ಬ್ಯಾಗ್ ರೈಸ್, 25 kg ರುಮಾಲಿ ರೋಟಿಗೆ ಏನ್ ಮಾಡ್ತೀರಿ? ರುಮಾಲ್ ರೋಟಿ, ವೆಜ್ ಕುರ್ಮಾ, ಆಮೇಲೆ ಬಾಂಬೆ ಸಾಗು, ಆಮೇಲೆ ಸ್ವೀಟ್ ಮಾಡ್ತೀವಿ. ಏನ್ ಸ್ವೀಟು? ಇದು ಪೊಂಗಲ್, ಸಿಹಿ ಪೊಂಗಲ್, ಆಮೇಲೆ ವೆಜಿಟೇಬಲ್ ಪಲಾವು, ಆಮೇಲೆ ವಾಂಗಿಬಾತು, ಆಮೇಲೆ ಇನ್ನೊಂದು ಇದ್ರ ಐಟಮ್ ಒಂದು ಮಾಡ್ತೀವಿ, ಗೀ ರೈಸ್ ಒಂದು ಮಾಡ್ತೀವಿ, ಕುರ್ಮಾ. ರುಮಾಲ್ ರೊಟ್ಟಿ 5 ಕ್ವಿಂಟಲ್ ಮಾಡ್ತಾ ಇದ್ವಿ. 5 ಕ್ವಿಂಟಲ್ ಮಾಡ್ತಾ ಇದ್ವಿ. 5 ಕ್ವಿಂಟಲ್ ಇದು ಮಾಡ್ತಾ ಇರೋದು. ನಂದಿನ ಊಟ ಮಾರುತಿನಗರ ರುಮಾಲ್ ರೊಟ್ಟಿನೇ ಮಾಡ್ತೀವಿ. ಒಂದು ಸಲ ಕಡಕ್ ರೊಟ್ಟಿ ಮಾಡಿದೆ, ಉತ್ತರ ಕರ್ನಾಟಕ ಕಡಕ್ ರೊಟ್ಟಿ. ಆಮೇಲೆ ಡಿಮಾಂಡ್ ರುಮಾಲ್ ರೋಟಿಗೆ ಜಾಸ್ತಿ ಇದೆ. ಡಿಮಾಂಡ್ ಜಾಸ್ತಿ ಇರೋದು, ಅದಕ್ಕೋಸ್ಕರ ರೈಸ್ ಐಟಮ್ ಹೋಗುತ್ತೆ. ಆಮೇಲೆ ಲೆಮನ್ ರೈಸು ಮಾಡಿದೀವಿ. ಲೆಮನ್ ರೈಸು ಇದೆ. ಒಂದು ನಾವು ರೆಡಿ ಇದೆಯಾ? ರೆಡಿ ಇದೆ ಸರ್. ಏನ್ ಮಾಡ್ತಿದ್ರಿ? ವೆಜ್ ಬಿರಿಯಾನಿ ರೆಡಿ ಇದೆ ನೋಡಿ. ಇಲ್ಲಿ ವೆಜ್ ಬಿರಿಯಾನಿ ಓಕೆ ವೆಜ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ವೆಜ್ ಬಿರಿಯಾನಿ, ಚಿತ್ರಾನ್ನ, ಟೊಮೆಟೊ ಬಾತು, ಸಿಹಿ ಪೊಂಗಲ್ ಎಲ್ಲ ಇದೆ. ಅನ್ನದಾನ ಕಾರ್ಯಕ್ರಮ ಮಾಡ್ತಾ ಇದ್ರೆ ವರ್ತೂರ್ನ 16 ವರ್ಷದ ಕಾರ್ತಿಕ ಮಾಸ ಲಕ್ಷ ದೀಪೋತ್ಸವ ಪ್ರಯುಕ್ತ ಮಾಡ್ತಾ ಇರುವಂತದ್ದು. ನಾವು ಒಳಭಾಗಕ್ಕೆ ಹೋಗ್ತಾ ಇದೀವಿ. ವರ್ತೂರು ತಂಡದವ್ರು ಏನೇನ್ ಮಾಡ್ತಿದಾರೆ ಅಂತ ತೋರಿಸ್ತಾ ಇದೀವಿ ನೋಡಿ. ಎಲ್ಲ ರೆಡಿ ಆಗಿದ್ದಾರೆ. ಯಸ್, ಹಾರ್ಲಿಕ್ಸ್ ಬರ್ಫಿ. ಇಲ್ಲಿ ಬನ್ನಿ, ತೆಗಿಬಹುದು. ಎಸ್, ಹಾರ್ಲಿಕ್ಸ್ ಬರ್ಫಿ ನೋಡಿ. ಹಾರ್ಲಿಕ್ಸ್ ಬರ್ಫಿ ಭಾರಿ ಚಂದ ಆಗ್ತದೆ. ಲತೇಶ್, ಕಾಯಿ ಒಪ್ಪಟ್ಟು ಬರ್ತಾ ಇದೆ. ಕಾಯಿ ಒಪ್ಪಟ್ಟು ಯಾವ್ದು? ಏನ್ ಬರ್ತಾ ಇದೆ? ಕಾಯಿ ಹೋಳಿಗೆ. ಇವಾಗ ಕಾಯಿ ಒಳಗೆ 12,000 ಬರ್ತಾ ಇದೆ ಸರ್. ಮತ್ತೆ ಹಾರ್ಲಿಕ್ಸ್ ಬರ್ಫಿ 15,000 ಮಾಡಿದೀವಿ. ಫ್ರೂಟ್ ಸಲಾಡ್ ಮಾಡ್ತಾ ಇದ್ದೀವಿ. ಮತ್ತೆ ಪಲಾವ್, ಮೊಸರನ್ನ, ಮತ್ತೆ ಇದು ವಾಂಗಿಬಾತ್ ಇದೆ, ಬಜ್ಜಿ ಇದೆ. 15,000 ಎಲ್ಲ ಮಾಡ್ತಾ ಇದ್ದೀವಿ. ಎಲ್ಲಾನು 16 ವರ್ಷದಿಂದ ನಾವು ಹಿತಶ್ರೀ ವರ್ತಕರ ಸಂಘ ಬಳಗದಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸೇರಿ
ನಾವು ಹೊಂದಾಣಿಕೆಯಿಂದ ಮಾಡ್ತಾ ಇದ್ವಿ, 16 ವರ್ಷದಿಂದ ಮಾಡ್ತಾ ಇದ್ವಿ. ತೋರಿಸಿ ಒಳಗೆ ಏನೆಲ್ಲ ಇದೆ ಅಂತ. ಭಾರಿ ಚೆನ್ನಾಗಿದೆ ಬರ್ಫಿ. ಏನಿದು? ವೆಜಿಟೇಬಲ್ ಪಲಾವ್. ವೆಜಿಟೇಬಲ್ ಪಲಾವ್ ರೆಡಿ ನೋಡಿ. ಫುಲ್ ತೆಗಿರಿ ಚಂದ ಬರ್ತದೆ. ಎಷ್ಟು ಮಾಡಿದಿರಿ? ಇದು 100 ಕೆಜಿ ಸರ್. 100 ಕೆಜಿ ಇದೊಂದು ಪಾತ್ರೆ ಮಾತ್ರ. ಮತ್ತೆ ಇದು ಟೊಮೆಟೊ ಬಾತು 100 ಕೆಜಿ. ಟೊಮೆಟೊ ಬಾತು 100 ಕೆಜಿ. ಟೊಮೆಟೊ ಬಾತು 100 ಕೆಜಿ. ಹಾ, ಇನ್ನೊಂದು ಪಲಾವ್ 100 ಕೆಜಿ. ವಾಂಗಿ ಬಾತು 100 ಕೆಜಿ. 400 ಕೆಜಿ ಆಯ್ತು. 100 ಕೆಜಿ 500 ಕೆಜಿ. ಮೊಸರನ್ನ ನೋಡಿ, ಮೊಸರನ್ನ 200 100 ಕೆಜಿ. ಹಾ, ಮೊಸರನ್ನ ಇದೆಂತ? ಓ, ಆರೋಗ್ಯಕರ. ಹಾ, ಬನ್ನಿ. ಆಮೇಲೆ ಎಸ್ ನೋಡಿ ಹೇಗೆ ರೆಡಿ ಆಗ್ತದೆ ನೋಡಿ ಎಲ್ಲ. ಓ, ಇದು ಫ್ರೂಟ್ ಸಲಾಡಿಗ ಮೊಸರನ್ನಕ್ಕ ನೋಡಿ, ಮೊಸರನ್ನಕ್ಕೆ ಹೇಗೆ ರೆಡಿ ಆಗಿದ್ದಾರೆ ನೋಡಿ. ಹಾ, ಎಲ್ಲ ಬಾತುಗಳು ಮಾಡ್ತೀರಾ ಸರ್? ಎಲ್ಲ ಬಾತು, ಮೆಂತ್ಯ ಬಾತು ಸ್ವಲ್ಪ ಓಪನ್ ಮಾಡಿ ಸರ್, ಜಾಸ್ತಿ ಮೆಂತ್ಯ ಬಾತು. ಮತ್ತೆ ಆಚೆ ಕಡೆ ನೀರ್ ಮಜ್ಜಿಗೆ ಪಾನಕ ವ್ಯವಸ್ಥೆ ಮಾಡ್ತಾ ಇದ್ವಿ. ಎಲ್ಲಿ ಅಲ್ಲಿ ಮಾಡಿ ನಿಮ್ದೆ? ಬನ್ನಿ ತೋರಿಸಿ ಮತ್ತೆ. ಬನ್ನಿ ಲತೇಶ್ ನೋಡಿ, ಇದ್ರ ಜೊತೆಗೆ ಎಲ್ಲಾ ಬಾತ್ಗಳಿದಾವೆ. ಅದನ್ನ ಬಜ್ಜಿ ಇದೆ, ಅನಂತರ ಪಾನಕ ಇದೆ, ನೀರ್ ಮಜ್ಜಿಗೆ ಪಾನಕ ಅಂತ ನೋಡ ತೋರಿಸಿ. ಅದ್ ಈಗಾಗಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರಿ ಹೆಂಗೆ? ಮಧ್ಯಾಹ್ನ ಬಿಸಿಲಲ್ಲೇ ಕೊಡ್ಬೇಕಲ್ವಾ? ಹಾ, ನೀರ್ ಮಜ್ಜಿಗೆ ಪಾನಕ ನೋಡಿ, ನೀರ್ ಮಜ್ಜಿಗೆ ಪಾನಕ ಲತೇಶ್ ಸೂಪರ್ ಆಗಿ ಮಾಡಾರೆ. ನೋಡಿ ಇಲ್ಲಿ ನೀರ್ ಮಜ್ಜಿಗೆ ಪಾನಕ. ಸ್ವಲ್ಪ ಸೈಡ್ ಬನ್ನಿ ಸರ್, ತೋರ್ಸೋಣ. ನೋಡಿ ಅಲ್ಲಿ ನೀರ್ ಮಜ್ಜಿಗೆ ಪಾನಕ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ. ಹಾ ಹಾ, ಜಗ್ಗತ್ಕರ ಓಕೆ. ನೀರ್ ಮಜ್ಜಿಗೆ ಪಾನಕ ಅವರಿಗೆ ಕೊಡಿ. ಹಾ, ಎಸ್, ನೀರ್ ಮಜ್ಜಿಗೆ ಇವತ್ತು ಮಧ್ಯಾಹ್ನಕ್ಕೆ ನೋಡಿ ಪಾನಕ. ಪಾನಕ ವಿಶೇಷವಾಗಿದೆ ಸರ್. ಇದಕ್ಕೇನೆಲ್ಲ ಆಗ್ತದೆ ಪಾನಕಕ್ಕೆ? ಬೆಲ್ಲ, ಯಾಲಕ್ಕಿ, ಬೆಲ್ಲ, ಕರ್ಬೂಜ ಎಲ್ಲ ಹಾಕಿದೆ. ಕರ್ಬೂಜ ಎಲ್ಲ ಹಾಕೋರೆ, ಭಾರಿ ಸಾಕಾಗಿದೆ. ಜೊತೆಗೆ ಮಜ್ಜಿಗೆಗೆ ಮಜ್ಜಿಗೆ ಇದು ಒಗ್ಗರಣೆ ಮಸಾಲೆ ಹಾಕಿ ಒಗ್ಗರಣೆ ಹಾಕಿರೋದು ಮಸಾಲ ಮಜ್ಜಿಗೆ. ಮಂಜಸ್ವಾಮಿ ಅನ್ನದಾನ ಸಮಿತಿ, ನೆರಿಗ ಗ್ರಾಮ, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಸರ್ ಏನೆಲ್ಲ ಇದೆ ಸರ್? ಎಲ್ಲ ಇದೆ. ಪುಳಿಯೋಗರೆ ಇದೆ. ಪುಳಿಯೋಗರೆ ನೋಡಿ, ಪುಳಿಯೋಗರೆ ಸರ್ ಹೇಳಿ. ಇದು ಪುಳಿಯೋಗರೆ, ಇದು ಕಲ್ಕುಂಟೆ ಪುಳಿಯೋಗರೆ ಅಂತ ಹೇಳ್ಬಿಟ್ಟು. ಕಲ್ಕುಂಟೆ ಪುಳಿಯೋಗರೆ ಅಂದ್ರೆ ಏನು ವಿಶೇಷ? ಇದು ವಿಶೇಷ ಅಂದ್ರೆ ಕಲ್ಕುಂಟೆಯಲ್ಲಿ ಬರೇ ಬ್ರಾಹ್ಮಿನ್ಸ್ ಇರೋದು. ಆ ಬ್ರಾಹ್ಮಿನ್ಸ್ ಇರೋದ್ರಿಂದ ಸುಮಾರು ಪುರಾತನ ಕಾಲದಿಂದ ಅವರು ಈ ಪುಳಿಯೋಗರೆ ದೇವರಿಗೇನು ನಾರಾಯಣನಿಗೆ ನೈವೇದ್ಯಕ್ಕೆ ಇಡ್ತಾರೆ ಪ್ರತಿ ಒಂದು ಪೂಜೆಗೇನು. ಆವಾಗ್ಲಿಂದ ಇದನ್ನ ನಮ್ಮ ಅಕ್ಕಪಕ್ಕ ಹಳ್ಳಿಗಳಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲಿ ನೋಡಿದ್ರು ಇದು ಪ್ರಸಾದ ಅಂತ ಮಾಡ್ತೀವಿ. ಆಮೇಲೆ ಇದು ಬಿಟ್ಟು ನೋಡಿ ಇಲ್ಲಿ ಇದೇನ್ ಸರ್ ಇದು? ಸರ್ ಇದ್ಯಾಕೆ ಇದು? ಪಪ್ಪಾಯ ಎಲ್ಲರೂ ಕೊಡಕ್ಕೆ ಪಪ್ಪಾಯ ಕಟ್ ಮಾಡಿ ಕೊಡ್ತಾ ಇರೋದೆ ಅಲ್ಲ? ಏನ್ ಸರ್ ಇದು? ಬೆಲ್ಲದ ಪೊಂಗಲು. ಇದು ವಿಶೇಷ, ದೇವರಿಗೆ ನೈವೇದ್ಯಕ್ಕೆ ವಿಶೇಷ. ಇದಕ್ಕೆ ಸುಮಾರು ಸಾಮಗ್ರಿ ಬಿದ್ದಿರುತ್ತೆ. ಇದು ಸುಮಾರು ಅಂದ್ರೆ ಕಮ್ಮಿ ಅಂದ್ರೂ 1000 ಜನಕ್ಕೆ ಮೇಲಾಗುತ್ತೆ ಇದು ಪ್ರಸಾದ. ಪೊಂಗಲ್ ಮತ್ತೆ ಬಜ್ಜಿ ಆಗ್ತಾ ಇದೆ. ಬಿಸಿ ಬಜ್ಜಿ ನೋಡಿ, ಬಜ್ಜಿ ಈಗ ಆಗ್ತಾ ಇದ್ದಾರೆ ನೋಡಿ ಇಲ್ಲಿ. ಇದೆಂತಕ್ಕೆ ಸರ್ ಇದೆಲ್ಲ ಫ್ರೂಟ್ಸು? ಯಾವ್ದು? ಪುಳಿಯೋಗರೆ ಹಾಕಕ್ಕ? ಅದು ಪಪ್ಪಾಯ ಕೊಡ್ತೀವಲ್ಲ, ಪಪ್ಪಾಯ ಯಾವ್ದು ಇದು? ಅದು ಇದು ಏನೋ ಸೀತಾಫಲ ಅಂತ ಹೇಳ್ಬಿಟ್ಟು ಅದು ಇಲ್ಲಿ ಬಂದವ್ರಿಗೆ ಯಾರಿಗಾದ್ರೂ ಕೊಡೋಣ ಕೊಡ್ಲಿಕ್ಕೆ. ಈಗ ನಿಮ್ಗೂ ಒಂದು ಕೊಡ್ತೀವಿ, ತಗೊಳ್ಳಿ. ಇಲ್ಲ ತೊಂದ್ರೆ ಇಲ್ಲ, ನಮಗ್ ಬೇಡ. ಬಟ್ ಏನಕ್ಕೆ ಫ್ರೂಟ್ಸು ಬೇರೆ ಎಲ್ಲ ಮಾಡ್ತೀರಾ ಅನ್ಕೊಂಡೆ. ಇಲ್ಲ ಸಲಾಡ್ ಮಾಡ್ತೀವಿ ಸರ್. ಯಾವ ಟೀಮು?
ಇದು ಮುಗ್ಳೂರು ಸಮಯ. ಮುಗ್ಳೂರು ಇಡ್ಲಿ 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 ರವೆ ಇಡ್ಲಿ ರವೆ ಇಡ್ಲಿ ಇಡ್ಲಿ ಆಮೇಲೆ ಚಿತ್ರಾನ್ನ ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಆಗುತ್ತಾ? ಬಜ್ಜಿ ಇದೆ ಬಜ್ಜಿ ಇದೆ ಓಕೆ. ಚಟ್ನಿಗೆ ಕಡಲೆ ಬೀಜ ಎಲ್ಲ ರೆಡಿ. ಬಾಂಬೆ ಸಾಕು. ಚಟ್ನಿ ಮತ್ತೆ ಬಂದು ಇನ್ನ ವೆರೈಟಿ ಬಜ್ಜಿ ಇರುತ್ತೆ ಮೇಡಮ್. ಒಂದು 5 ತರ ವೆರೈಟಿ ಇರುತ್ತೆ. 5 ತರ ವೆರೈಟಿ ಇರುತ್ತೆ. ನೋಡಿ ಹೇಗೆ ರೆಡಿ ಆಗ್ತಿದ್ದಾರೆ ತೋರಿಸಿ ಲತೇಶ್. ಅದು ಬಜ್ಜಿ ಸರ್ ಚಟ್ನಿ. ಇಲ್ಲಿ ನೋಡಿ ಶೇಂಗಾ ಚಟ್ನಿ ಇಲ್ಲಿ. ನೋಡಿ ಶೇಂಗಾ ಚಟ್ನಿ, ಉಳ್ಳಾಗಡ್ಡೆ, ಶೇಂಗಾ, ಕಾಯಿ, ಮೆಣಸಿನಕಾಯಿ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಉಪ್ಪು ಖಾರ ಕೊಟ್ಟು ನೀಟಾಗಿ ರವಾ ಇಡ್ಲಿ, ಖಾರ ಬಾತು, ಕೇಸರಿ ಬಾತು, ಮೆಂದಿಯ ಬಾತು, ಬಾಳೆಕಾಯಿ ಬಜ್ಜಿ, ಮೆಣಸಿನಕಾಯಿ ಬಜ್ಜಿ, ಜಿಲೇಬಿ. ಎಷ್ಟು ಜನಕ್ಕೆ? 10,000 ಜನಕ್ಕೆ. 10,000 ಜನಕ್ಕೆ. ಒಂದು ಎಷ್ಟು ಖರ್ಚು ಸರ್? ಖರ್ಚಿ ಒಂದು 15 ರಿಂದ 20 ಲಕ್ಷ ನಿಮ್ಗೆ. 20 ಲಕ್ಷ. ಹಾ. ಎಲ್ಲ ಸೇರಿ ನಮ್ಮ ಗ್ರೂಪ್ ಎಲ್ಲೆಲ್ಲ ಈ ತರ ಫ್ರೆಂಡ್ಗಳು. ನಾಗಣ್ಣ ಅಂತ ಇವ್ರ ಹೆಸರು. ಇವ್ರು ತೀರೋಗ್ಬಿಟ್ರು. ಇವ್ರು 14 ವರ್ಷದಿಂದ ಅವ್ರಿಗೆ ನೆಟ್ಸ್ಕೊಂಡ್ ಬಂದಿವರು. ಇವಾಗ ಅದ್ರ ನಾವೆಲ್ಲ ಟೀಮಲ್ಲಿ ನೆಟ್ಸ್ಕೊಂಡು ಹೋಯ್ತಾ ಇದೀವಿ. ಉಳ್ಸ್ಕೊಂಡು ಹೋಗಪ್ಪ ಅಂತ ಬರ್ತಾ ಇದ್ದಾರೆ. ನಾಗಣ್ಣ ಅವರ ಹೆಸರನ್ನ ಉಳಿಸ್ತಾ ಇದಾರಂತೆ. ನೋಡಿ ಇದೀಗ ಹೇಗೆ ರೆಡಿ ಆಗ್ತದೆ ಅಂತ ತೋರಿಸ್ತೀವಿ. ನೋಡಿ ಎಲ್ಲ ರೆಡಿ ಮಾಡ್ತಾವ್ರೆ. ಏನೆಲ್ಲ ರೆಡಿ ಆಗ್ತದೆ, ಏನಾಗ್ತದೆ ಸರ್ ಅಲ್ಲಿ ಒಳಗೆ? ನೋಡಿ ಇದೆಲ್ಲ ರೆಡಿ ಆಗ್ತದೆ. ನೋಡಿ ಹೇಗೆ ರೆಡಿ ಆಗ್ತದೆ. ನೋಡಿ ಇಲ್ಲಿ ಆ ಸಾಂಬಾರ್ ರೆಡಿ ಆಗ್ಬಿಟ್ಟಿದೆಲ್ಲ ಲತೇಶ್. ನೋಡಿ ಸಾಂಬಾರ್ ರೆಡಿ ಆಗ್ಬಿಟ್ಟಿದೆ. ಎಲ್ಲ ರೆಡಿ ಆಗವ್ರೆ. ಎಲ್ಲ ರೆಡಿ ಶಿಡ್ಲಘಟ್ಟ ತಾಲೂಕಿನ ಚಿಮಂಗ್ಲದ ಭಕ್ತರು ಇಲ್ಲಿ ಹೋಳಿಗೆ ಮಾಡ್ತಿದ್ದಾರೆ. ಹೋಳಿಗೆ ಒಬ್ಬಟ್ಟು ಹೋಳಿಗೆ, ಒಬ್ಬಟ್ಟು ಮತ್ತು ಬೇಳೆ ಹೋಳಿಗೆ ಮಾಡ್ತಿದ್ದಾರೆ. ನೋಡಿ ಎಲ್ಲ ರೆಡಿ ಆಗ್ತದೆ. ನೋಡಿ ಹೇಗೆ ರೆಡಿ ಮಾಡ್ತಿದ್ದಾರೆ ಅಂತ. ಎಲ್ಲ ಮಹಿಳೆಯರು ಪುರುಷರು ಎಲ್ಲ ಸೇರ್ಕೊಂಡು ಒಬ್ಬಟ್ಟು ಮತ್ತೆ ಬೇಳೆ ಹೋಳಿಗೆ ಮಾಡ್ತಿದ್ದಾರೆ. ಅದಕ್ಕೆ ಸೇರ್ಸ್ಕೊಳ್ಳೋದಾ? ನೋಡಿ 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 ಇಲ್ಲಿ ನೋಡಿ ಯತೇಶ್. ನೋಡಿ ಇದನ್ನ ಸೇರಿಸಿ ಹಿಂಗ ಮಾಡಿ ವಿಡಿಯೋ ಮಾಡಿ ನೋಡಿ ತೋರಿಸಿ. ನೋಡಿ ಹಂಗ ಮಾಡಿ. ಯಸ್. ಓಕೆ ಮಾಡ್ತಾರೆ. ಯಸ್ ನೋಡಿ ಎಲ್ಲರೂ ನೋಡಿ ಅಲ್ಲಿ ಎಲ್ಲರೂ ತೋರಿಸಿ. ಎಲ್ಲರೂ ಆಯ್ ಮಾಡಿ ಎಲ್ಲ ಎಲ್ಲ ರೆಡಿ ಮಾಡಿಟ್ಟವ್ರು ನೋಡಿ. ಎಲ್ಲ ಹೋಳಿಗೆ ಅಷ್ಟು ಹೋಳಿಗೆ ರೆಡಿ ಆಗದೆ ಟೇಬಲ್ ಮೇಲೆ ನೋಡಿ. ಅಲ್ಲಿ ಅಷ್ಟು ಹೋಳಿಗೆ ರೆಡಿ ಆಗಿದೆ. ನೋಡಿ ಹೆಂಗ್ ರೆಡಿ ಆಗಿದೆ ಅಂತ ನೋಡ್ತಾ ಇದ್ರಿ. ಇಲ್ಲಿ ನೋಡಿ ಹೋಳಿಗೆ ಕಾಯಿಸ್ತಾ ಇರೋ ಹುಡುಗ ನೋಡಿ. ಇವನು ಹೋಳಿಗೆ ಕಾಯಿಸ್ತಾ ಇದಾರೆ. ಕಾಯಿಸಿದ ನಂತರ ಇವ್ರು ಹಿಂಗ್ ಪ್ಯಾಕ್ ಮಾಡ್ತಾರೆ. ನೋಡಿ ಹಿಂಗ್ ಪ್ಯಾಕ್ ಮಾಡ್ತಾರೆ ನೋಡಿ ಇಲ್ಲಿ. ಯಸ್, ಇವ್ರು ಹಿಂಗ್ ಪ್ಯಾಕ್ ಮಾಡ್ತಾರೆ ನೋಡಿ. ಹಿಂಗ್ ಪ್ಯಾಕ್ ಮಾಡಿ ಹಂಚಕ್ ಹೋಗ್ತಾರೆ. ಸಂಪೂರ್ಣ ಹಂಚ್ತಾರೆ ನೋಡಿ. ಹಿಂಗ್ ಪ್ಯಾಕ್ ಮಾಡಿ ಹಂಚ್ತಾರೆ. ಇದು ನೋಡಿ ಹೋಳಿಗೆ. ಲತೇಶ್ ನೋಡಿ ಹೆಂಗ್ ಮಾಡ್ತಾರೆ ನೋಡಿ. ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ ನೋಡಿ ಹೇಗೆ. ಹೆಚ್ಚು ಕಮ್ಮಿ 150 ಜನ ಇದ್ದಾರೆ ಸರ್. 1 ಕೆಜಿಗೆ ಬಂದು 100 ರಿಂದ 150 ಹೋಳಿಗೆ ಆಗುತ್ತೆ. ಒಟ್ಟು 200 ಕೆಜಿ ಹಾಕಿದೀವಿ ಆಯ್ತಾ. ಆಮೇಲೆ ಬಾತ್ ಇದೆ, ಅನ್ನ ಸಾಂಬಾರ್ ಇದೆ, ತಿರ್ಗಾ ಮುದ್ದೆ ಇದೆ, ಕಾಳು ಸಾರು ಇದೆ. ಬಂಗಾರಪೇಟೆ ಪಾನಿಪುರಿ ರೆಡಿ ಆಗಿದೆ ನೋಡಿ. ಬಂಗಾರಪೇಟೆ ಪಾನಿಪುರಿ ರೆಡಿ ಆಗ್ತಾ ಇದೆ. ಬಂಗಾರಪೇಟೆ ಪಾನಿಪುರಿ ಎಲ್ಲ ವ್ಯವಸ್ಥೆಗಳಾಗಿದೆ. ಸರ್ ಎಷ್ಟು ಸಾವಿರ ಜನಕ್ಕೆ ರೆಡಿ ಮಾಡ್ಕೊಂಡಿದ್ರಿ ಪಾನಿಪುರಿ? ಸರ್ 12,000 ಜನಕ್ಕೆ ರೆಡಿ ಮಾಡಿದ್ವಿ. 12,000 ಜನಕ್ಕೆ ರೆಡಿ ಮಾಡಿದ್ವಿ ಸರ್. ರೆಡಿ ಮಾಡಿದ್ರಿ. ಅಲ್ಲಿ ರೆಡಿ ಆಗ್ತಾ ಇದೆಯಲ್ಲ ನೋಡಿ. ಎಲ್ಲ ರೆಡಿ ಆಗ್ತಾ ಇದೆ. ಬಂಗಾರಪೇಟೆ ಪಾನಿಪುರಿಗೆ ಬೇಕಾದಂತಹದ್ದು ರೆಡಿ ಮಾಡ್ತಾ ಇದ್ದಾರೆ ನೋಡಿ. ರೆಡಿ ಆಗ್ತಾ ಇದೆ ನೋಡಿ. ಮಸಾಲೆ ಬಂಗಾರಪೇಟೆ ಪಾನಿಪುರಿಗೆ ಮಸಾಲೆ ಹೇಗೆ ರೆಡಿ ಆಗ್ತದೆ ಅಂತ ತೋರಿಸ್ತಿದ್ವಿ. ಒಂದು 12,000 ಜನಕ್ಕ 10 ರಿಂದ 12,000 ಜನಕ್ಕೆ ಆಗುತ್ತೆ. ನಾವು ಹೋದ್ಸರಿ ಒಂದು 10,000 ಜನಕ್ಕೆ ಮಾಡಿಸಿದ್ರಿ. ಈ ಸರಿ ಇನ್ನೂ ಒಂದು 12,000 13,000 ಆಗುತ್ತೆ. ಈ ಸರಿ ವೆರೈಟಿ ಏನು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಜನ ಏನಂದ್ರೆ ನಮ್ಮಲ್ಲಿ ಸಹಕರಿಸಬೇಕು. ಅದರಿಂದ ಜನಗಳಲ್ಲಿ ನಾವು ಕೇಳ್ಕೊಂತೀವಿ. ಓಕೆ ಎಸ್. ನೋಡಿ ಇದೀಗ ಬಂಗಾರಪೇಟೆ ಪಾನಿಪುರಿ ರೆಡಿ ಆಗಿದೆ ಜನರಿಗೆ. ನೋಡಿ ಎಲ್ಲ ಹಾಕಿ ರೆಡಿ ಮಾಡಿಟ್ಟವ್ರೆ. ಇನ್ನು ಜಸ್ಟ್ ಅದಕ್ಕೆ ಮಸಾಲೆ ಹಾಕೋದು, ಕಾಲ್ಸುದು ಕೊಡದೆ. ಬಹಳ ವಿಶೇಷವಾಗಿ ಇಲ್ಲಿ ವ್ಯವಸ್ಥೆಗಳಾಗಿವೆ. ಹೆಸರು ಏನೆಲ್ಲ ಇದೆ ಸರ್? ಸರ್ ರಾಗಿ ದೋಸೆ ಇದೆ, ಮಲ್ಗೆ ಇಡ್ಲಿ, ರೈಸ್ ಬಾತು, ಕುರ್ಮಾ, ಹೆಸರುಬೇಳೆ ಪಾಯಸ, ಮತ್ತೆ ವಿಶೇಷವಾಗಿ ಧರ್ಮಸ್ಥಳದಲ್ಲಿ ಇದೇ ಮೊದಲ ಬಾರಿಗೆ ಗಾಣದ ಎಣ್ಣೆ, ಕಡಲೆಕಾಯಿನ ಉಪಯೋಗಿಸಿ ತಯಾರಿಸತಕ್ಕಂಥ ಐಟಮ್.
ಪ್ರತಿಯೊಂದ್ರಲ್ಲೂ ರಿಫೈಂಡ್ ಆಯಿಲ್ ಇಲ್ಲ, ಯಾವ್ದು ರಿಫೈಂಡ್ ಆಯಿಲ್? ಯಾವ್ದು ರಿಫೈಂಡ್ ಆಯಿಲ್, ಗಾಣದ ಎಣ್ಣೆ. ಈ ಬಾರಿಯ ಹೈಲೈಟ್ ಕಾಶ್ಮೀರದ ಆಪಲ್. 40,000 ಆಪಲ್ ತಂದಿದ್ದೀರಿ ವರ್ತೂರಿನಿಂದ ಭೀಮಣ್ಣ ಅನ್ಬಿಟ್ಟು. ಅವರ ಕೊಡುಗೆ 40,000 ಆಪಲ್ ತಂದಿದ್ದೀರಿ. ಓಕೆ, ಇದು ಬಾರಿ ವಿಶೇಷ ಅಂತೆ. ನೇರವಾಗಿ ಕಾಶ್ಮೀರದಿಂದಲೇ ತರಿಸಿದ್ದಂತೆ, ಹೌದಾ? ಹೌದು, ಡೈರೆಕ್ಟ್ ತಂದಿದ್ದು, ಡೈರೆಕ್ಟ್ ಕಾಶ್ಮೀರದ ಆಪಲ್. ಕಾಶ್ಮೀರದ ಆಪಲ್, ಹೌದು. ಕಾಶ್ಮೀರದಿಂದ ಬಂದಿರುವಂತ ಡೈರೆಕ್ಟ್ ಕಾಶ್ಮೀರದಿಂದಲೇ ಬಂದಿರುವಂತ ಆಪಲ್ ಇದು. ನೋಡಿ, ನೀವು ಇವತ್ತಿನ ಫುಡ್ ಸೆಕ್ಷನ್ಗೆ ಅಥವಾ ಇಲ್ಲಿಗೆ ಬಂದ್ರೆ, ಮಹಾ ಅನ್ನದಾನಕ್ಕೆ ಬಂದ್ರೆ ಭಾರಿ ಹೈಲೈಟ್ ಆಗಿರುವಂತದ್ದು. ಎಲ್ಲರಿಗೂ ಒಂದೊಂದು ಮಾತ್ರ ಕೊಡ್ತಾರೆ. ಸಹಕರಿಸಬೇಕು ಭಕ್ತರು ಅಂತಾನು ಕೇಳ್ತಾ ಇದಾರೆ. ಬಹಳ ಬಂದು ಸಹಕರಿಸಿ ಒಂದೊಂದು ವಿಶೇಷವಾಗಿ ತೆಗೆದುಕೊಂಡು ಹೋಗ್ಬೇಕು. ಏನ್ ಸರ್? ಭಕ್ತರು ಬಂದು ಒಂದೊಂದು ಆಪಲ್ ಕೊಡುತ್ತೇವೆ, ವಿಶೇಷವಾಗಿ ತೆಗೆದುಕೊಂಡು ಹೋಗಿ ಅವರು ಸೇವರ್ಸ ಮಾಡಿಸಬೇಕು ಎಂದು ನಾವು ಕಳಕಳಿಯ ಪ್ರಾರ್ಥನೆ. ಓಕೆ, ಅವರು ಕೊಡುಗೆ ಭೀಮಣ್ಣನವರು. ಯಾರ್ದು ಸರ್? ಎಷ್ಟು ಖರ್ಚು ಸರ್ ಇದಕ್ಕೆ? 5.5 ಲಕ್ಷ ಸರ್. 5.5 ಲಕ್ಷ ಖರ್ಚು ಮಾಡ್ಕೊಂಡು ತಂದಿದ್ದೀವಿ. ನೇರವಾಗಿ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ತರಿಸಿರೋದಾ? ಹೌದು ಸರ್. ರೈತರಿಂದ ನೇರ ಬೆಂಗಳೂರಿಗೆ, ಹೌದು. ಧರ್ಮಸ್ಥಳಕ್ಕೆ. ನಿಮ್ಗೆ ಈ ವ್ಯಾಪಾರ ಏನ್ ನಿಮ್ದು? ಇಲ್ಲ ಸರ್, ನಾವು ವ್ಯವಸಾಯ ನಾವು ತರಿಸಿ ಇಲ್ಲಿ ದಾನ ಮಾಡೋಣ ಅಂತ ಎಲ್ಲ ಒಟ್ಟು ಸೇರ್ಕೊಂಡು ಮಾಡ್ತಾರೆ. ಹಾ. ಏನಿದ್ದೀರಿ ಸರ್ ಟೀಮಲ್ಲಿ? ಇಬ್ಬರೇ ನಮ್ಮ ನಾವಿಬ್ರು. ಯಾರೆಲ್ಲ? ಬಾಬಾ ಇದ್ದ? ಹೌದು. ಸೂಪರ್ ಅಲ್ಲ. ಈಗ ಏನ್ ಅನ್ಸುತ್ತೆ ಸರ್? ಒಳ್ಳೇದು ಅನ್ಸಲ್ಲ ಸರ್. ನೋಡಿ, ಇದು ಕಾಶ್ಮೀರದ ಆಪಲ್ ನಿಮಗೆ ತೋರಿಸ್ತಾ ಇದೀವಿ. ಬಹಳ ವಿಶೇಷ. ಹೀಗೆ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಪ್ರಯುಕ್ತ ಮಹಾ ಅನ್ನದಾನ ಸೇವೆ ಬಹಳ ನಿರಂತರವಾಗಿ ಎಲ್ಲ ರೀತಿಯಲ್ಲೂ ಕೂಡ ರೆಡಿ ಆಗಿದೆ. ಇನ್ನು ಕೆಲವು ಕ್ಷಣಗಳಲ್ಲಿ, ಕೆಲವು ನಿಮಿಷಗಳಲ್ಲಿ ಈ ಅನ್ನದಾನದ ಸೇವೆ ಆರಂಭವಾಗಲಿಕ್ಕಿದೆ. ನಿಮಗೆ ಎಲ್ಲಾ ರೀತಿಯ ದೋಸೆ, ಬಜ್ಜಿ, ಲಾಡು, ಜಿಲೇಬಿ, ಅದರ ಜೊತೆಗೆ ಎಲ್ಲ ರೈಸ್ ಬಾತ್ಗಳು, ಚಿತ್ರಾನ್ನ, ವಾಂಗಿಬಾತು, ಪುಳಿಯೋಗರೆ, ಟೊಮೆಟೊ ಬಾತು, ಮೆಂತೆ ಬಾತು ಎಲ್ಲವೂ ಇದೆ. ಇಡ್ಲಿ ಇದೆ, ಜಿಲೇಬಿ ಇದೆ, ಲಾಡ್ ಇದೆ. ಅದರ ಜೊತೆಗೆ ಇಸ್ಕಿನ್ ಕಾಳು ಸಾಂಬಾರ್ ಇದೆ, ಅವರೆಕಾಳು ಸಾಂಬಾರ್ ಇದೆ, ಜೊತೆಗೆ ಕಾಳು ಸಾಂಬಾರ್ ಇದೆ, ಜೊತೆಗೆ ಮುದ್ದೆ ಇದೆ, ಅನಂತರ ರುಮಾಲಿ ರೋಟಿ ಇದೆ. ಅದೆಲ್ಲದರ ಜೊತೆಗೆ ಬಿಸಿ ಸಿಹಿ ಒಬ್ಬಟ್ಟು ಇದೆ, ಹೋಳಿಗೆ ಇದೆ, ಜೊತೆಗೆ ನಿಮಗೊಂದು ಕಾಶ್ಮೀರದ ಆಪಲ್ ಕೂಡ ಇದೆ. ಇದೆಲ್ಲವನ್ನ ಕೂಡ ಸವಿಯೋದಕ್ಕೆ ಧರ್ಮಸ್ಥಳ ಲಕ್ಷ ದೀಪೋತ್ಸವಕ್ಕೆ ಇವತ್ತು ಬನ್ನಿ. ಇವತ್ತು ಈಗಾಗಲೇ ಮಹಾ ಅನ್ನದಾನ ಸೇವೆ ಆರಂಭ ಆಗ್ತಾ ಇದೆ. ಲತೇಶ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.